ರಾಜ್ಯಾದ್ಯಂತ ಸೆಪ್ಟೆಂಬರ್ 19ರಂದು ಈ ಅದಾಲತ್ ನಡೆಸಲಾಗುವುದು ಅಂತ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯಾಧ್ಯಕ್ಷ ನ್ಯಾಯಾಧೀಶರಾದ ಅರವಿಂದ್ ಕುಮಾರ್ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಈ ಮೆಗಾ ಅದಾಲತ್ ಮೂಲಕ ಮೋಟಾರ್ ವಾಹನ ಚೆಕ್ ಅಮಾನ್ಯ ಪ್ರಕರಣ, ವಿಮಾ ಪ್ರಕರಣ, ಕೌಟುಂಬಿಕ ಸಮಸ್ಯೆಗಳ ಪ್ರಕರಣಗಳ ಬಗ್ಗೆ ಅದಾಲತ್ ನಡೆಯಲಿದೆ. ನ್ಯಾಯಾಲಯಕ್ಕೆ ಕಕ್ಷಿದಾರರು ನೇರವಾಗಿ ಹಾಜರಾಗದೆ ವಕೀಲರ ಮೂಲಕ ಅಥವಾ ಸ್ವತಃ ಮೊಬೈಲ್ ದೂರವಾಣಿ ಮೂಲಕ ಅದಾಲತ್ನಲ್ಲಿ ಭಾಗವಹಿಸಬಹುದಾಗಿದೆ ಅಂತ ನ್ಯಾಯವಾದಿ ಅರವಿಂದ್ ತಿಳಿಸಿದ್ದಾರೆ. Section of the society by reason of economic or other disabilities. The Lok Adalats have become an important instrument for deciding the disputes with a sense of finality and the satisfaction of the disputing parties. In last couple of years, the movement has become popular, and this is reflected by a quantum jump in the number of cases being settled. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಧೀಶರಾದ ಮುರಳೀಧರ್ ಪೈ ಅವರು ಅದಾಲತ್ ಬಗ್ಗೆ ಮಾಹಿತಿ ನೀಡಿದರು. ಮುಖ್ಯವಾಗಿ ನಾವು ಎಂಬಿಸಿ ಕೇಸಸ್, ಚೆಕ್ ಬೌನ್ಸ್ ಕೇಸಸ್, ರಿಕವರಿ ಆಫ್ ಮನಿ, ಸಿವಿಲ್ ಸೂಟಲ್ಲಿ ಮುಖ್ಯವಾಗಿ ಪಾರ್ಟಿಷನ್ ಸೂಟ್ಸ್ ಅಥವಾ ರಿಜೆಕ್ಟ್ಮೆಂಟ್ ಸೂಟ್ಸ್, ಮತ್ತು ಈ ಕ್ರಿಮಿನಲ್ ಕೇಸಲ್ಲಿ ಕಾಂಪೌಂಡೇಬಲ್ ಕೇಸಸ್ ಅಂತ ಇದೆ. ಅಂದರೆ ಕಾನೂನು ಪ್ರಕಾರ ರಾಜಿ ಮಾಡಿಕೊಳ್ಬಹುದಾದಂಥ ಪ್ರಕರಣ, ಅಂಥ ಪ್ರಕರಣಗಳನ್ನು ಮುಖ್ಯವಾಗಿ ನಾವು ಈ ಲೋಕ ಅದಾಲತ್ ಮೂಲಕ ನಾವು ತಗೊಳ್ತಾ ಇದ್ದೀವಿ. ಅಡ್ವೊಕೇಟ್ಸ್ ಯಾರು ನಮಗೆ ಅಥವಾ ಕೋರ್ಟಲ್ಲಿ ಬಂದು ಹೇಳ್ತಾರೆ ಅಥವಾ ವಿಡಿಯೋ ಕಾನ್ಫರೆನ್ಸ್ ಅವ್ರ ಫೆಸಿಲಿಟಿ ಈಗ ಯೂಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಯಾವುದೇ ಕೇಸ್ ತೀರ್ಮಾನದ ಸಂದರ್ಭದಲ್ಲಿ ನಮಗೆ ಪಕ್ಷಕಾರರ ಅಗತ್ಯ ಕಂಡು ಬಂದಲ್ಲಿ ಅಥವಾ ಅವರಿಂದ ಆ ರಾಜಿ ಬಗ್ಗೆ ಕನ್ಫರ್ಮೇಷನ್ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವರ ಪ್ರೆಸೆನ್ಸನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪಡ್ಕೊಳ್ತಾ ಇದ್ದೀವಿ. ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹೈಕೋರ್ಟ್ ನ್ಯಾಯಾಧೀಶರಾದ ನ್ಯಾಯವಾದಿ ಅಲೋಕ್ ಅರಾದೆ, ನ್ಯಾಯವಾದಿ ಅಭಯ ಶ್ರೀನಿವಾಸ್, ಮಂಗಳೂರು ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರಾದ ಶಿಲ್ಪಾ ಮೊದಲಾದವರು ಉಪಸ್ಥಿತರಿದ್ದರು.